ಎಲ್ಲರಿಗೂ ನಮಸ್ಕಾರ. ನಾನು ಜ್ಯೋತಿ ಎಡಪದವು. ನಮ್ಮ ಚಾನೆಲ್ಗೆ ಸ್ವಾಗತ. ದೇವಿಯ 9ನೇ ಅವತಾರವೇ ಸಿದ್ಧಿದಾತ್ರಿ. ಸಿದ್ಧಿ ಎಂದರೆ ಸಾರ್ಥಕತೆ ಮತ್ತು ಧಾತ್ರಿ ಎಂದರೆ ಕೊಡುವವಳು. ಸಿದ್ಧಿದಾತ್ರಿ ಎಂದರೆ ಜೀವನದ ಸಾರ್ಥಕತೆಯನ್ನು ಕರುಣಿಸುವವಳು ಅಂತ ಅರ್ಥ. ಬ್ರಹ್ಮಾಂಡದ ಆರಂಭದಲ್ಲಿ ರುದ್ರರು ಸೃಷ್ಟಿಗಾಗಿ ದೇವಿಯ ಆದಿಪರಾಶಕ್ತಿಯ ಸ್ಪಷ್ಟ ರೂಪವನ್ನು ಪೂಜಿಸಿದರು. ಆದಿಪರಾಶಕ್ತಿಯಂತೆಯೇ ಮಾತೃದೇವಿಯು ಶುದ್ಧ ಶಕ್ತಿಯಾಗಿದ್ದರು ಮತ್ತು ಯಾವುದೇ ರೂಪವನ್ನು ಹೊಂದಿರಲಿಲ್ಲ. ಹೀಗಾಗಿ ಮಾತೆ ದುರ್ಗೆಯು ಈಶ್ವರ ದೇವರ ದೇಹವನ್ನು ಪ್ರವೇಶಿಸಿ ಎಡಭಾಗದಿಂದ ಅರ್ಧ ಭಾಗದಲ್ಲಿ ಸಿದ್ಧಿದಾತ್ರಿಯಾಗಿ ಕಾಣಿಸಿಕೊಂಡರು. ಒಟ್ಟಾರೆಯಾಗಿ ದೇವಿಯ 9 ರೂಪಗಳು ಕೂಡ ದುಷ್ಟರ ಸಂಹಾರ ಮತ್ತು ಶಿಷ್ಟರ ರಕ್ಷಣೆಗಾಗಿ ಅವತರಿಸಿದೆ. ಕೆಟ್ಟದ್ದು ನಾಶವಾಗಿ ಒಳ್ಳೆಯದು ಮಾತ್ರ ಈ ಭೂಮಿಯ ಮೇಲೆ ಉಳಿಯಲಿ ಅಂತ ಬೇಡುತ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ನವರಾತ್ರಿ ಹಾಗೂ ವಿಜಯದಶಮಿ ಹಬ್ಬದ ಶುಭ ಹಾರೈಕೆಗಳನ್ನು ಹೇಳುತ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುತ್ತೇನೆ. ನಮಸ್ಕಾರ.